ನೋಡಿ, ನಮ್ಮ ಅಡುಗೆ ಮನೆಗೆ ಒಂದು ಸೂಪರ್ ಆಗಿರುವಂಥ ಹೊಸ ಕಡಾಯಿ ತಗೊಂಬಂದಿದ್ದೀನಿ. ಈ ಕಡಾಯಿಗೆ ಆಲ್ಮೋಸ್ಟ್ ನಾನೊಂದು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ನಾನು ತುಂಬ ಶಾಪ್ಗಳಿಗೆ ಹೋಗಿದ್ದೇನೆ, ನನಗೆ ಈ ಥರ ಫಿನಿಶಿಂಗ್ದು ಸಿಕ್ಕಿರಲಿಲ್ಲ, ಅದಕ್ಕೆ ತಗೊಂಬಂದಿರಲಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿದ್ರೇ ಗೊತ್ತಾಗುತ್ತೆ, ಫಸ್ಟ್ ಕ್ಲಾಸ್ ಆಗಿದೆ. ಆ್ಯಕ್ಚುಲಾಗಿ ನಿನ್ನೆ ತಂದ್ವಿ, ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ನಿಮಗೆ ಕೂಡ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಜಾಸ್ತಿಯಾಗಿ ಹೆಣ್ಮಕ್ಳಿಗೆ ಪಾತ್ರೆ ಈ ಥರದ್ರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಎಲ್ಲಾದರೂ ತರಬೇಕು ನನಗೆ ಕೇಳ್ತಾ ಇರ್ತಾರೆ ತುಂಬ ಜನ, ನಾನು ಯೂಸ್ ಮಾಡುವಂಥ ಕಡಾಯಿ ಎಲ್ಲ ಎಲ್ಲಿಂದ ತಗೊಂಬಂದಿರೋದು ಏನು ಅಂತ. ಇದು ಆ್ಯಕ್ಚುಲಾಗಿ ಪ್ರಮೋಷನಲ್ ವಿಡಿಯೋ ಅಲ್ಲ, ಮನೆಗಿಂತಲೇ ತಂದಿರೋದು. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ಸಖತ್ ಇಷ್ಟ ಆಯ್ತು ಇದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಈ ಥರದ್ದು ಕಡಾಯಿ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅಂತ ಅಷ್ಟೇ. ನೋಡಿ, ಇದು ಚಿಕ್ಕ ಕಡೆಯಲ್ಲ, ದೊಡ್ಡದೇ. ಆ್ಯಕ್ಚುಲಾಗಿ ಒಂದು 3-4 ಜನರಿಗೆ ಅಡುಗೆ ಮಾಡೋದಿದ್ರೆ ಇಷ್ಟು ಬೇಡ, ಬಟ್ ಇದು ತುಂಬ ದೊಡ್ಡದೇ ಇದೆ. ನನಗೇನಂತಂದರೆ ಚಿಕ್ಕ ಕಡಾಯಿಗಳಲ್ಲಿ ಈ ಥರ ಕೈ ಆಡಿಸ್ಲಿಕ್ಕೆ ಬರಲ್ಲ, ಅಂದರೆ ಮಗುಚಿ ಹಾಕಲಿಕ್ಕೆಲ್ಲ ಸರಿಯಾಗಿ ಬರಲ್ಲ. ಅದಕ್ಕೆ ಇದು ದೊಡ್ಡದಿದ್ರೆ ನಮಗೆ ಅಡುಗೆ ಮಾಡೋಕೆ ಈಸಿಯಾಗಿ ಮಗುಚಿ ಇದೆಲ್ಲ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡದೇ ತಗೊಂಡೆ. ಸ್ವಲ್ಪ ಕಾಸ್ಟ್ಲಿ ಇದೆ ಆ್ಯಕ್ಚುಲಿ. ಬ್ಯಾಂಗ್ಳೂರಲ್ಲಿ ಇಲ್ಲಿ ರಾಜಾಜಿನಗರದಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ತಗೊಂಡಿರೋದು. ಎಲ್ಲ ಥರದ್ದು ಐಟಮ್ಸ್ ಅಲ್ಲಿದೆ. ಇಂಡೋ ಅಲ್ಯೂಮಿನಿಯಂ ಮೆಟೀರಿಯಲ್, ಇದಕ್ಕೆ ಯೂಸ್ ಮಾಡಿರೋ ಮೆಟೀರಿಯಲ್ ಇಂಡೋ ಅಲ್ಯೂಮಿನಿಯಂ ಅಂತ ಹೇಳ್ತಾರೆ. ನೋಡಿ, ಥಿಕ್ನೆಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಆಲ್ಮೋಸ್ಟು ಎಷ್ಟು 4 mm ಇದೆ ನೋಡಿ ಥಿಕ್ನೆಸ್. ಅಂದರೆ ಈ ದಪ್ಪ ಇದೆಯಲ್ಲ ಜಾಸ್ತಿ ಇದೆ, ಆದ್ದರಿಂದ ನಿಮ್ಗೆ ಇದು ಭಾರ ಕೂಡ ಜಾಸ್ತಿ ಇದೆ. ಒಂದು 750 ಗ್ರಾಮ್ ಇರ್ಬೋದು ಇದು. ನಿಮ್ಗೆ ಏನಾಗುತ್ತೆ, ಅಡುಗೆ ಮಾಡುವಾಗ ನೀವು ಸ್ಟವ್ ಮೇಲೆ ಇಟ್ಟಾಗ ಆ ಕಡೆ ಈ ಕಡೆ ಜಾರಲ್ಲ, ಫಿಕ್ಸ್ ಆಗಿ ನಿಲ್ಲುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆ ಇದೆಯಲ್ವ ನೋಡಿ, ಈ ಥರ ರಫ್ ಸರ್ಫೇಸ್ ಕೊಟ್ಟಿದ್ದಾರೆ. ಇದು ನೀವು ಸ್ಟವ್ ಮೇಲೆ ಇಟ್ಟಾಗ ಮೂವ್ ಆಗಲ್ಲ. ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಒಂಥರ ಸ್ಟೀಲ್ ಫಿನಿಶಿಂಗೇ ಇದೆ, ಮಿಕ್ಸ್ ಆಗಿ ಬರುತ್ತೆ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಇದರಲ್ಲಿ ನೋಡಿ. ಅಂದರೆ ಈ ಕೋಟಿಂಗ್ ಏನೋ ಹೇಳ್ತಾರೆ, ಇದು ಕೋಟಿಂಗ್ ಅಲ್ಲ ಆ್ಯಕ್ಚುಲ್ ಆಗಿ, ಇದು ಪಾತ್ರೆದೆ. ಕೆಲವೊಂದ್ಸರಿ ಏನಾಗುತ್ತೆ, ಅಲ್ಯೂಮಿನಿಯಮ್ದೆಲ್ಲ ಮೇಲ್ಗಡೆದು ಒಂದು ಲೇಯರ್ ಹೋಗಿಬಿಡುತ್ತೆ, ಬಟ್ ಇದು ಆ ಥರ ಅಲ್ಲ ಅಂತೆ, ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ. ಇನ್ನೊಂದು ನೋಡಿದ್ವಿ, ಅದು ಆ್ಯಕ್ಚುಲಿ ಅಂತ ಜರ್ಮನ್ ಮೇಡಿಗೇನೋ ಹೇಳಿದ್ರಪ್ಪ, ಅದಕ್ಕೆ ಇಷ್ಟು ಒಂದು 4,000 ಏನೋ ಇತ್ತು. ಇದು ಇಂಡಿಯನ್ ಮೇಡ್ ಇನ್ ಇಂಡಿಯಾ ಅಂತ ಇದೆ ನೋಡಿ. ಕ್ಯಾಸ್ಕೋ ಅಂತ ಕಂಪನಿ ಅನಿಸುತ್ತೆ ಇದು. ಸೈಜ್ ನಂಬರ್ 14 ಅಂತ ಇದೆ. ಪ್ರೈಸ್ ನೋಡಿ, 1,110 ರೂಪಾಯಿ ಕೊಟ್ಟಿದ್ದೇವೆ. ಬಟ್ ನನಗೆ ತುಂಬ ಇಷ್ಟ ಆಯಿತು, ನನಗೆ ಮನೆ ಯೂಸ್ಗೂ ಬೇಕಿತ್ತು. ಆಮೇಲೆ ಆ್ಯಕ್ಚುಲಾಗಿ ಇದು ಯೂಟ್ಯೂಬ್ಗೆ ನಾನು ಅಡುಗೆಗಳನ್ನು ಮಾಡ್ತೀನಲ್ವ, ಅವಾಗ ಕೂಡ ಸ್ವಲ್ಪ ಪ್ರೆಸೆಂಟೇಷನ್ ಚೆನ್ನಾಗಿ ಬರುತ್ತೆ. ಇದರ ವೈಟ್ ಇದ್ದರೆ ನಿಮಗೆ ಇದರಲ್ಲಿ ಹಾಕಿ ಮಾಡುವಾಗ ಪ್ರೆಸೆಂಟೇಷನ್ ಚೆನ್ನಾಗಿ ಬರುತ್ತೆ ಅಂತ ನಾನು ಇದನ್ನ ತಗೊಂಡು ಬಂದೆ. ನನ್ನ ಹತ್ರ ಆ್ಯಕ್ಚುಲಿ ಈ ಕಬ್ಬಿಣದ ಕಡೆ ಇತ್ತು, ಬಟ್ ನನಗೆ ಈ ಥರ ಸ್ಟೀಲ್ದು ತಗೊಂಡ್ರೆ ಏನಾಗುತ್ತೆ, ಕೆಲವೊಂದು ಸರಿ ರಿಫ್ಲೆಕ್ಷನ್ ಆಗುತ್ತೆ, ಅದು ಅಷ್ಟೊಂದು ಶೂಟಿಂಗ್ ಸರಿ ಬರಲ್ಲ. ಅದಕ್ಕೆ ಈ ಥರದ್ದು ತಗೊಂಡ್ರೆ ಅವಾಗ ಇದು ರಿಫ್ಲೆಕ್ಟ್ ಕೂಡ ಆಗಲ್ಲ, ನೀಟಾಗಿ ಅಡುಗೆ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ಅಂತ ನಾನು ಇದನ್ನ ತಗೊಂಡೆ. ನಿಮಗೆ ಬೇಕಾದರೆ ನಾನು ಶಾಪಿದು ಹೆಸರು ಚೆಕ್ ಮಾಡ್ತೀನಿ, ಬಿಲ್ಲಲ್ಲಿ ಇದೆಯಾ ಅಂತ, ಇದ್ದರೆ ಹಾಕಿರ್ತೀನಿ. ಇಲ್ಲದಿದ್ದರೆ ನೀವು ಬೇರೆ ಯಾವುದಾದ್ರೂ ಈ ಸ್ಟೀಲ್ ಇದು ಪಾತ್ರದೆಲ್ಲ ಅಂಗಡಿ ಇರುತ್ತಲ್ವ, ಅಲ್ಲಿ ಕೇಳಿ ಇಂಡೋ ಅಲ್ಯೂಮಿನಿಯಂ ಕಡಾಯಿ ಅಂತಂದರೆ ಇದನ್ನ ತೋರಿಸ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಾಗಿ ನೋಡಿ, ಇದರಲ್ಲಿ ಈ ಸ್ಟಿಕ್ಕರಲ್ಲಿದೆ RS ಸ್ಮಾರ್ಟ್ ಅಂತ. ರಾಜಾಜಿನಗರಲ್ಲಿ ಫಸ್ಟ್ ಬ್ಲಾಕಲ್ಲಿದೆ ಈ ಶಾಪ್. ಅಲ್ಲಿ ಅವ್ರದ್ದು ಬೇರೆ ಬೇರೆ ಕೂಡ ಇದೆ. ನಿಮಗೆ ಬರೀ ಪಾತ್ರೆ ಪಗಡೆ ಅಂತಲ್ಲ, ಮಕ್ಕಳದ ಆಟದ ಸಾಮಾನು ಎಲ್ಲ ಇದೆ. ನಾನೇನು ಅವ್ರ ಶಾಪನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ನನಗೇನು ಆಗಬೇಕಾಗಿಲ್ಲ. ಬಟ್ ನಾನು ಜಸ್ಟ್ ನಿಮಗೆ ತಗೊಳ್ಳೋರಿಗಾದರೆ, ಬ್ಯಾಂಗ್ಳೂರಿನಲ್ಲಿ ನಿಮಗೆ ತಗೊಳ್ಳೋರಿಗಾದರೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಈಗ ನಾನೊಂದು ನಿಮಗೆ ಸಾರು, ಅಂದರೆ ಒಂದು ಇಡ್ಲಿಗೆ ಸಾಂಬಾರು ಮಾಡಿ ಕೂಡ ತೋರಿಸ್ತೇನೆ, ನೋಡೋಣ ಹೇಗೆ ಬರುತ್ತೆ ಅಂತ. ಇವಾಗ ಯಾವುದೇ ಇಡ್ಲಿ ಇರ್ಬೋದು, ಅದಕ್ಕೊಂದು ಸೂಪರ್ ಆಗಿರುವಂತಹ ತುಂಬಾ ಸುಲಭವಾಗಿ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಒಂದು ಪ್ಯಾನನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೊಂಪನ್ನು ಹಾಕೊಳ್ಳಿ. ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ. ಇಷ್ಟನ್ನು ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ನಾವು ಹುರಿದ್ಕೋಬೇಕು. ಈ ಕಡಲೆಬೇಳೆ, ತೊಗರಿಬೇಳೆ ಆಗಿ ಕೊತ್ತಂಬರಿ ಜೀರಿಗೆ ಎಲ್ಲ ಚೂರು ಕ್ರಿಸ್ಪಿ ಥರ, ಅಂದರೆ ರೋಸ್ಟ್ ಥರ ಆಗಬೇಕು.
ಇದೊಂದು ಚೂರು ಜೀರಿಗೆ ಎಲ್ಲ ಪಟಪಟ ಅಂತ ಹೇಳುತ್ತಲ್ವ, ನಿಮಗೆ ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ಒಂದು 3 ಬ್ಯಾಡಗಿ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಕರಿ ಲೀವ್ಸನ್ನು ಹಾಕೊತಾ ಇದ್ದೇನೆ. ಇದನ್ನ ಕೂಡ ಅಷ್ಟೇ ಒಂದು ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಹುರ್ಕೊಳ್ಳಿ. ನೀವು ಉರಿ ಜಾಸ್ತಿ ಮಾಡ್ಕೋಬೇಡಿ, ಚೂರು ಕ್ರಿಸ್ಪಿ ಆದರೆ ಸಾಕು ನಮ್ಗೆ ಇದನ್ನ ಪುಡಿ ಮಾಡಲಿಕ್ಕೆ ಅಷ್ಟೇ. ಸಾಕಿಷ್ಟು ನಿಮ್ಗೆ ಇದೀಗ ಕ್ರಿಸ್ಪಿ ಆಗಿದೆ ಅಲ್ವ, ಇಷ್ಟು ಸಾಕು. ಸ್ಟವ್ ಅನ್ನ ಬಂದ್ ಮಾಡೋಣ. ಇವಾಗ ಇದನ್ನ ಒಂದು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ಈ ಇಡ್ಲಿಗೆ ಮಾಡುವಂತ ಸಾಂಬಾರ್ ಪುಡಿ ಇದೆಯಲ್ವಾ, ಇದು ತುಂಬಾ ಏನು ಪುಡಿ ಆಗುವಂತ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟಾದ್ರೆ ಸಾಕು. ನೋಡಿ, ಇವಾಗ ನಾನು ಈ ಹೊಸ ಕಡಾಯಿಯಲ್ಲೇ ಈ ಇಡ್ಲಿ ಸಾಂಬಾರನ್ನ ಮಾಡ್ತಾ ಇದ್ದೇನೆ. ನೀವು ಹೊಸ ಪಾತ್ರೆ ಯಾವುದಾದ್ರೂ ಅಷ್ಟೇ ಯೂಸ್ ಮಾಡೋಕ್ಕಿಂತ ಮುಂಚೆ ಬಿಸಿ ನೀರಿಂದ ನೀಟಾಗಿ ತೊಳ್ಕೊಳ್ಳಿ. ಈ ಪಾತ್ರೆನ ಬಿಸಿ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನ ಹಾಕೊತಾ ಇದ್ದೇನೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಹಾಗೇನೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಕೂಡ ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಇದನ್ನ ಹುರಿದುಕೊಳ್ಳೋಣ. ಸಾಸಿವೆ ಸಿಡಿಬೇಕು. ಇನ್ನೊಂದೇನು ಅಂತಂದ್ರೆ, ನೀವು ಯಾವುದೇ ಪಾತ್ರೆಗೆ ವುಡನ್ ಸ್ಪೂನ್ ಇರುತ್ತಲ್ವ, ಅದು ಯೂಸ್ ಮಾಡಿದ್ರೆ, ಅಂದ್ರೆ ವುಡನ್ ಸೌಟು, ಮರದ ಸೌಟು ಯೂಸ್ ಮಾಡಿದ್ರೆ ಒಳ್ಳೆಯದು. ನಿಮಗೆ ಸ್ಕ್ರಾಚಸ್ ಆಗಲ್ಲ, ಮತ್ತೆ ಪಾತ್ರೆ ಬಾಳಿಕೆ ಬರುತ್ತೆ. ಇದು ಸಿಡಿದಾದ ನಂತರ 1-2 ಒಣಮೆಣಸಿನಕಾಯಿನ ಹಾಕೊಳ್ಳಿ ಒಗ್ಗರಣೆಗೆ. ಒಂದು 3-4 ಎಸಳು ಬೆಳ್ಳುಳ್ಳಿ, 2-3 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿ ಲೀವ್ಸು, ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಫ್ರೈ ಆಗಿದೆ. ಇನ್ನೊಂದೇನು ಗೊತ್ತಾ, ಈ ಕಡಾಯಿಯಲ್ಲಿ ಈ ತರ ಮಗ್ಚೋಕಿದೆಯಲ್ಲ, ತುಂಬಾ ಖುಷಿ ಆಗುತ್ತೆ. ಬೇಕಾದಷ್ಟು ನಮಗೆ ಕೈ ಆಡಿಸ್ಲಿಕ್ಕೆ ಜಾಗ ಸಿಗುತ್ತೆ. ಮತ್ತು ಇದು ಫಿಕ್ಸ್ ಆಗಿ ಸ್ಟವ್ ಮೇಲೆ ಫಿಕ್ಸ್ ಆಗಿ ಕೂರುತ್ತೆ, ನಿಮಗೆ ಇದಾಗಲ್ಲ, ಆ ಕಡೆ ಈ ಕಡೆ ಮೂವ್ ಆಗಲ್ಲ. ಇದಕ್ಕೆ ನಾನೀಗ 3 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ನಿಮಗೆ ಜಾಸ್ತಿ ಸಾಂಬಾರು ಮಾಡೋದಿದ್ರೆ ಟೊಮೆಟೊ ಜಾಸ್ತಿ ಹಾಕೊಳ್ಳಿ. ಒಂಚೂರು ಮಗಚ್ಕೊಳ್ಳಿದ್ನ. ಒಂಚೂರು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ. ಹಾಗೆ ನಾನು ಚಿಟಿಕೆಯಷ್ಟು ಅರಿಶಿನ ಹಾಕೊಂಡಿದ್ದೇನೆ. ಅರಿಶಿನ ಜಾಸ್ತಿ ಬೇಡ. ಉರಿ ಜಾಸ್ತಿ ಇಟ್ಕೊಂಡು ಈ ಟೊಮೆಟೊನ ಒಂದು ಸ್ವಲ್ಪ ಈ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ. ಉರಿನ ಚೂರು ಕಮ್ಮಿ ಮಾಡಿಕೊಂಡು ನಾವು ಈ ಸಾಂಬಾರ್ ಪುಡಿ ರೆಡಿ ಮಾಡಿದ್ವಲ್ವ, ಅದೆಲ್ಲದನ್ನ ನಾನು ಒಂದೇ ಸರಿಗೆ ಹಾಕೊತಾ ಇದ್ದೇನೆ. ಚೂರು ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಹಾಕೋಬಹುದು. ಹಾಗೇನೆ ಸ್ವಲ್ಪ ನೀವು ಹುಣಸೆ ಹಣ್ಣಿನ ರಸ ಬೇಕಾದ್ರೂ ಹಾಕೋಬಹುದು. ಜಸ್ಟ್ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಲಿಕ್ಕೆ ಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ನಾವು ಹಾಕೋಬೇಕಾಗುತ್ತೆ. ರುಚಿ ಮತ್ತೆ ಉಪ್ಪಿನ ರುಚಿ ಮತ್ತೆ ದಪ್ಪನ ನೋಡ್ಕೊಂಡು ನೀವು ನಿಮ್ಗೆ ಎಷ್ಟು ಹದ ಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದೀಲಿ, ಅವಾಗ ಇನ್ನೊಂದು ಸ್ವಲ್ಪ ಇದು ದಪ್ಪ ಬರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇಡ್ಲಿ ಸಾಂಬಾರ್ ಆಲ್ಮೋಸ್ಟ್ ರೆಡಿ ಆಗಿದೆ. ಸಾಕು, ಸ್ಟವ್ ಅನ್ನು ಬಂದ್ ಮಾಡೋಣ. ನೋಡಿದ್ರಲ್ವಾ, ಈ ಹೊಸ ಕಡಾಯಿಯಲ್ಲಿ ಸೂಪರ್ ಆಗಿ ಹೇಗೆ ಒಂದು ಇಡ್ಲಿ ಸಾಂಬಾರನ್ನು ಮಾಡಿದ್ವಿ ಅಂತ. ತುಂಬಾನೇ ಸಾಂಬಾರು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಮತ್ತು ಇದರಲ್ಲಿ ಅಡುಗೆ ಮಾಡಲಿಕ್ಕೆ ಕೂಡ ಫುಲ್ಲು ಖುಷಿ ಆಗುತ್ತೆ. ಇನ್ನೊಂದೇನು ಅಂತಂದರೆ, ಈ ಹಿಡಿ ಇದೆಯಲ್ವಾ, ಹಿಡಿ ನಿಮಗೆ ಬಿಸಿ ಆಗಲ್ಲ. ಸೊ ನೀವು ಆರಾಮ್ಸೆ ಖಾಲಿ ಕೈಯಲ್ಲಿ ಈ ಥರ ಎತ್ತಿ ಇಡೋದೆಲ್ಲ ಮಾಡ್ಬೋದು. ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.